ವಜ್ರೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ಈ ಕಾರ್ಯಕ್ರಮಕ್ಕೆ ಸ್ನೇಹಪೂರ್ವಕವಾಗಿ ಆಗಮಿಸಿದಂತಹ ಪ್ರಜ್ವಲ್ ಕಾಮತ್ ಹಾಗೂ ಪ್ರಜ್ಞಾ ಕಾಮತ್ ಮಾಲೀಕರು ಶ್ರೀಕೃಷ್ಣ ರೆಸಿಡೆನ್ಸಿ ಸುಬ್ರಹ್ಮಣ್ಯ, ಗೌರವಾನ್ವಿತ ಡಾಕ್ಟರ್ MS ಶನಯ್ಯ ಅವರು, ಸೀನಿಯರ್ ಪೆಡಿಟೇಷನ್ PCH ಪುತ್ತೂರು. ಮಾರ್ಚ್ ತಿಂಗಳ 30ನೇ ತಾರೀಕಿನ ಶುಭ ಸಂಜೆಯಂದು ಇವತ್ತು ನಾವು ಡೈಮಂಡ್ ಫೆಸ್ಟನ್ನು ಉದ್ಘಾಟನೆಗೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನನ್ನ ಮಗಳ ಟೀಚರ್ ಇವತ್ತು ಪ್ರಥಮ ಗ್ರಾಹಕರಾಗಿ ಆಗಮಿಸಿದಂಥ ಮಮತಾ ಮೇಡಮ್ ಅವರೇ, ಡೈಮಂಡ್ ಫೆಸ್ಟ್ ಪ್ರತಿ ವರ್ಷ ಒಂದು ವಿಶೇಷವಾಗಿ ಆಚರಿಸುವಂತಹ ನಮ್ಮ ಉಳಿಯದಲ್ಲಿ ಒಂದು ಸತ್ಪದ್ಧತಿ. ಸುಮಾರು 23 ವರ್ಷಗಳ ಹಿಂದೆ 2002ರಲ್ಲಿ ವಜ್ರರತ್ನೋತ್ಸವ ಅಂತ ಹೇಳುವಂಥದ್ದನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಆಗಲೂ ಅಷ್ಟೇ ಡೈಮಂಡ್ ಅಂತ ಹೇಳಿದರೆ ಕೈಗೆಟಕುವುದಿಲ್ಲ ಅಂತ ಹೇಳುವಂತಹ ಒಂದು ಯೋಚನೆ ಇತ್ತು. ಇತ್ತೀಚೆಗೆ ಪುನಃ ಅದನ್ನು ಮತ್ತೊಮ್ಮೆ ಹೊಸ ಒಂದು ರೀತಿಯಲ್ಲಿ 7 ಇನ್ಸರ್ಷನ್ ವರ್ಷದಲ್ಲಿ 2 ಸಲ ಮಾಡ್ತೀವಿ. 3-4 ವರ್ಷ ಹಿಂದೆ ಪುನಃ ಇನ್ನೊಂದು ರೀತಿಯಲ್ಲಿ ಕೈಗೆಟಕುವ ವೈಭವ, ಅಂದರೆ ವೈಭವ ವಜ್ರ ಇವತ್ತು ಕೂಡ ಅದು ವೈಭವ ಆಗಿದೆ. ಆದರೆ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಗ ಮೇಲೆ ಹೋಗಿದೆ. ಈಗ ನೀವು ಮೊದಲು ನೋಡಿದರೆ ಒಂದು ಮನೆಯಲ್ಲಿ ಒಂದು 2 ವೀಲರ್ ಇರುವಂಥದ್ದೇ ಬಹಳ ಕಷ್ಟ ಇತ್ತು. ಸೈಕಲ್ನಲ್ಲಿ ಹೋಗೋದು ಜಾಸ್ತಿ ಇತ್ತು, ಅಥವಾ 2 ವೀಲರ್ನಲ್ಲಿ ಅಲ್ಲಿಂದಲ್ಲಿ 2 ವೀಲರ್ ತಗೊಳ್ತಾ ಇದ್ರು ಜನರು. ಇವತ್ತು ಸಾಧಾರಣ ನಮ್ಮ ದಕ್ಷಿಣ ಭಾರತದಲ್ಲಿ, ಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ನೋಡೋದಾದ್ರೆ ಸಾಧಾರಣ ಹೆಚ್ಚಿನ ಕಡೆಗಳಲ್ಲಿ 2 ವೀಲರ್ ಅಂತೂ ಇಲ್ಲದ ಮನೆಗಳೇ ಇಲ್ಲ. ಅಂತೂ ಕಾರ್ ಕೂಡ ಹೆಚ್ಚಿನ ಮನೆಗಳಲ್ಲಿ ಕಾರ್ಗಳನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೇಲೆ ಹೋಗಿದೆ. ಸೊ ನಮ್ಮ ಎಲ್ಲ ಭಾರತೀಯ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೇಲೆ ಹೋದಾಗೆ ಎಲ್ಲರೂ ಬೇರೆ ಬೇರೆ ಹೊಸ ವಿಷಯಗಳನ್ನು ಖರೀದಿ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದರಿಂದಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಚಿನ್ನ ಖರೀದಿ ಜೊತೆ ಆಭರಣ, ಡೈಮಂಡ್ ಆಭರಣಗಳ ಖರೀದಿ ಕೂಡ ಜಾಸ್ತಿ ಆಗ್ತದೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ಅದಕ್ಕೆ ವಿಶೇಷವಾದ ಇನ್ನೊಂದು ಆಯಾಮವನ್ನು ನಾವು ಕೊಟ್ಟಿದ್ದೇನು ಅಂತ ಹೇಳಿದ್ರೆ 95% ಬೈಬ್ಯಾಕ್, 90% ಕ್ಯಾಶ್ ಬ್ಯಾಕ್ ಅಂತ. ಯಾಕೆಂತ ಹೇಳಿದ್ರೆ ಆಗ ಡೈಮಂಡ್ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದಾ ಇಲ್ವಾ ಅಂತ ಹೇಳುವಂಥದ್ದು ಜನರಿಗೆ ಒಂದು ಸ್ವಲ್ಪ ಡೌಟ್. ಡೈಮಂಡ್ ಚಿನ್ನಕ್ಕಾದ್ರೆ ರೇಟ್ ಜಾಸ್ತಿ ಆಗ್ತದೆ, ಡೈಮಂಡಿಗೆ ಆಗ್ತದಾ, ಡೈಮಂಡ್ ನಾನು ವಾಪಸ್ ರೀಸೇಲ್ ಮಾಡ್ಬೋದಾ, ಡೈಮಂಡ್ ನಾನು ಎಕ್ಸ್ಚೇಂಜ್ ಮಾಡ್ಬೋದಾ ಅಂತ ಹೇಳುವಂಥದ್ದು ಜನರ ಒಂದು ಪ್ರಶ್ನೆ ಇತ್ತು. ಸೊ ಅದಕ್ಕೆ ನಾವು ಅದನ್ನೇ ಹಾಕಿದೆವು 95%. ಅಂದರೆ ಆ ಇನ್ಕ್ರೀಸ್ಡ್ ವ್ಯಾಲ್ಯೂ ಅಲ್ಲಿ ಜಾಸ್ತಿ ಆದ ಆ ದಿವಸದ ರೇಟ್ನಲ್ಲಿ, ಅದು ಚಿನ್ನದ ರೇಟ್ ಜಾಸ್ತಿ ಆಗಿರ್ತದೆ, ಗೋಲ್ಡ್ ರೇಟ್ ಕೂಡ ಜಾಸ್ತಿ, ಡೈಮಂಡ್ ರೇಟ್ ಕೂಡ ಜಾಸ್ತಿ ಆಗಿರ್ತದೆ. ಆ ಜಾಸ್ತಿಯಾದ ರೇಟಿನ 95%ನಲ್ಲಿ ನಾವು ಬೈಬ್ಯಾಕ್ ಮಾಡ್ತೇವೆ ಅಂತ ಹೇಳುವಂಥದ್ದು ಈ ಕೃಷ್ಣ ನಮ್ಮ ಸೀರೀಸ್ ಆಫ್ ಆಭರಣಗಳೇನಿದೆ, ಅಮೂಲ್ಯ ಸೀರೀಸ್ ಆಫ್ ಆಭರಣಗಳೇನಿದೆ ಅದರ ವಿಶೇಷತೆ. ಸೊ ಹಾಗಾಗಿ ಆ ಒಂದು ಪ್ರಸ್ತುತಿ ಮಾಡಿದ ನಂತರ ಜನರು ಡೈಮಂಡ್ ಆಭರಣಗಳ ಬಗ್ಗೆ ಇನ್ನಷ್ಟು ನಂಬಿಕೆಯನ್ನ ಇಟ್ಟು ಅದನ್ನು ಹೆಚ್ಚೆಚ್ಚು ಖರೀದಿ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಆ ಒಂದು ಫೆಸ್ಟನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಡಾಕ್ಟರ್ MS ಶನಯ್ಯ ಅವರು, ನನ್ನ ತಂದೆಯವರ ನನ್ನ ಮತ್ತು ಕೃಷ್ಣಣ್ಣ, ನಮ್ಮ ಅಕ್ಕ ಕೃಷ್ಣ ವಿದ್ಯಾಸರಸ್ವತಿ, ನಮ್ಮ ತಂದೆ ಮುನಿಯೇಶ್ ಶಾಂಭಟ್ ಅವರು, ಮುನಿಯೇಶ್ ಶಾಂಭಟ್ ಅವರ ಬೆಂಚಪೇಟ ಡಾಕ್ಟರ್ MS ಶನಯ್ಯ. ಸೊ ಹಾಗೆ ಅವರು ಯಾವಾಗಲ ನೊಟ್ಟಿಗೆ ಬಹಳ ಆತ್ಮೀಯತೆಯಿಂದ ಇದ್ದವರು. ಸೊ ಅವರು ಇವತ್ತು ದೀಪೋಜ್ವಲಕ್ಕೆ ಬಂದಿದ್ದಾರೆ. ಅವರಿಗೆ ವಿಶೇಷವಾದಂತಹ ಮತ್ತೊಮ್ಮೆ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಕುಕ್ಕೆ ಸುಬ್ರಹ್ಮಣ್ಯ ತಮಗೆಲ್ಲರಿಗೂ ಗೊತ್ತೇ ಇದೆ. ಆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅತಿಥಿಗಳನ್ನು, ಅಂದರೆ ನಮ್ಮ ಊರಿಗೆ ಬಂದ ಅತಿಥಿಗಳನ್ನು ಸತ್ಕಾರ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದೆ. ಸೊ ಅಂತ ಕಾಮತರವರಿಗೂ ವಿಶೇಷ ಆತ್ಮೀಯವಾದ ಸ್ವಾಗತವನ್ನು ಮತ್ತೊಮ್ಮೆ. ಇನ್ನು ಈ ಒಂದು ಉತ್ಸವ ವಿಶೇಷವಾಗಿ ನಡೆಯಲಿ ಅಂತ ಹೇಳುವಂಥದ್ದನ್ನು ಹಾರೈಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಡ್ತೇವೆ.
all present here. It's an honor to be here at Mulia Gold and Diamonds to celebrate the launch of your Diamond Fest. In India, diamonds and gold, they are not only pieces of jewelry or anything, that they are very personal. They are very rooted deep into our tradition. Any festival in India is incomplete without gifting gold or wearing gold. Any festival. And not only that, Indian women wear gold, diamonds on daily basis, earrings, necklace, or even the ceremony that we wear. So over here in Mulia, the commitment to the quality and the craftsmanship has really impressed me and my family. So we always trust in Mulia, and I recently, after I got married, I came to be familiar with Mulia. So I'm really impressed by the kind of collections you have here in your showroom. And otherwise also the way you handle us, the way you handle your customers, it's very sweet, and I'm very impressed genuinely. And here I feel today this Diamond Fest, it's not just an offer. It sparks new beginnings, elegance, trust with your customers. So wishing the entire team at Mulia all the best and hearty congratulations. And thank you for having us here today. Thank you. ಮುಳಿಯ ಶ್ಯಾಮ್ ಭಟ್ ಅವರು ಬಾಲ್ಯ ಸ್ನೇಹಿತರು. ನಾವು ಒಂದೇ ಬೆಂಚಲ್ಲಿ ಒಂದನೇ ಕ್ಲಾಸ್ ಅಂತ ಓದ್ತಿದ್ದೇವೆ. ಅದೇ ಅವರ ಮಕ್ಕಳಾದ ಮುಳಿಯ ಕೇಶವ ಪ್ರಸಾದ್ ಮತ್ತು ಶ್ರೀಮತಿ ಅವರಿಗೆ ಮತ್ತು ಮುಳಿಯ ಕೃಷ್ಣನಾರಾಯಣ್ ಮತ್ತು ಅವರ ಶ್ರೀಮತಿ ಎಲ್ಲ ಶುಭಾಶಯಗಳು. ನಿಮ್ಮ ಈ ಸಂಸ್ಥೆ ಇನ್ನೂ ತುಂಬ ದೊಡ್ಡದಾಗಿ ಬೆಳೆದು ಇಡೀ ದೇಶದಲ್ಲಿ ಶಾಲೆಗಳನ್ನು ಹೊಂದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಹೆಸರು ಮಾಡಲಿ, ಒಳ್ಳೆಯದು ಮಾಡಲಿ ನಿಮಗೆಲ್ಲ. ಈ ಫೆಸ್ಟಿನ ಫಸ್ಟ್ ಕಸ್ಟಮರ್ ಆದಂತಹ ಮಮತಾ ಇವರಿಗೆ ಪ್ರಾಡಕ್ಟ್ ಅನ್ನ ನಮ್ಮ CMD ಸರ್ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಾನೊಂದು ಹೇಳೋದು, ನಾನು ನಿನ್ನೆ ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆಗೆ ಬಂದೆ, 4:30 ಗಂಟೆವರೆಗಿದ್ದೆ. ನಿಮಗೆ ಇಲ್ಲಿ ಒಳಗೆ ಎಂಟ್ರ್ ಆದ್ಮೇಲೆ ನಮ್ಮದು ಮನೆ ವಾತಾವರಣ ಸರ್, ನಿಮ್ಮ ಎಲ್ಲ ಸ್ಟಾಫ್ಗಳು ಭಾರಿ ಖುಷಿ ಆಯಿತು, ಅದೊಂದು ಪ್ಲಸ್. ಹಾಗೆ ಇವಾಗ ಮತ್ತೆ ಬಂದರೆ ಅದೇ ವಾತಾವರಣ ನನಗೆ, ಅದು ನಾನು ಮನೆಗೆ ಹೋಗಿ ಸಹ ಹಾಗೆ ಹೇಳಿದ್ದು. ನನಗೊಂದು ಮುಳಿಯಕ್ಕೆ ಹೋದ ಮೇಲೆ ಹೊರಗೆ ಬೇರೆಲ್ಲಿಗೆ ಹೋದ ಹಾಗೆ ಅನ್ನಿಸ್ತಿಲ್ಲ. ಹಾಗೆ ಭಾರಿ ಖುಷಿ ಆಯಿತು. ಸ್ಟಾಫ್, ನಿಮ್ಮೆಲ್ಲ ಸ್ಟಾಫ್ಗಳು ಕೂಡ. ಮಹಾಲಿಂಗೇಶ್ವರ ದೇವರು ನಿಮ್ಮನ್ನು ಇನ್ನೂ ಮೇಲೆ ಮೇಲೆ ಶೋರ್ಗಳ ಮೇಲೆ ಹೋಗಲಿ, ಬೇರೆ ಬೇರೆ ಕಡೆ ನಿಮ್ಮ ಶೋರೂಮ್ ಆಗಲಿ ಅಂತ ಹಾರೈಸು. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಸ್ಟಾಫಿಗೆ ಆಲ್ ದಿ ಬೆಸ್ಟ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. Thank you for having us here today, and for the inauguration of the Diamond Fest. And in India, diamond and golds are not just pieces of jewelry. They are worn on daily basis. They are a statement of love. They are deep rooted into our tradition. So here at Mulia, the offers, the craftsmanship, the quality, it's just great. The hospitality is just cherry on the cake. So over here today, this Diamond Fest this year is not just an offer, it's an elegance, it's a promise of trust for their customers. So I would highly recommend everyone to come here, and please do check out their great, amazing, beautiful collections. I myself am a customer over here, so I would really like if everyone watching this would come here and check out their collections. Thank you. ಮುಳಿಯದವರ ಡೈಮಂಡ್ ಫೆಸ್ಟಿಗೆ ಬರಲಿಕ್ಕೆ ನಮಗೆ ಮತ್ತು ನನ್ನ ಶ್ರೀಮತಿಯವರು ತುಂಬ ಸಂತೋಷ ಆಗ್ತದೆ. ಈ ಮುಳಿಯದವರು ನಮಗೆ ಭಾಳ ಹಳೆಯ ಪರಿಚಯದವರು. ಇವರ ಮುಳಿಯ ಶ್ಯಾಮ್ ಭಟ್ ಅವರು ಮತ್ತು ನಾನು ಸಹಪಾಠಿಗಳು, ಶಾಲೆಗೆ ಒಟ್ಟಿಗೆ ಹೋಗ್ತಿದ್ದೆವು. ಈ ನಮ್ಮ ಕೋರ್ಟ್ ರೋಡ್ನಲ್ಲಿ ಆಗ ಡಾಮರ್ ಇರಲಿಲ್ಲ. ಶ್ಯಾಮ್ ಭಟ್ರು ಬಪ್ಪಳಿಯಿಂದ ಬರೋದು. ನಮ್ಮ ಮನೆ ಇಲ್ಲಿ ಮಾರ್ಕೆಟ್ ಎದುರು ಇನ್ಕಮ್ ಟ್ಯಾಕ್ಸ್ ಆಫೀಸು ಅಲ್ಲಿತ್ತು. ನಾವು ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಹಳೆಯ ಸಂಬಂಧ ನಮ್ಮ ಹಾಗೆ. ಈಗ ಅವರ ಮಕ್ಕಳಾದ ಶ್ರೀ ಮುಳಿಯ ಕೇಶವ ಪ್ರಸಾದರು ಮತ್ತು ಅವರ ಮಿಸ್ಸಸ್ ಮತ್ತು ಮುಳಿಯ ಕೃಷ್ಣನಾರಾಯಣ್ ಅವರು
ಅವರು ಈ ಸಂಸ್ಥೆಯನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿ ಬಂದು ಒಂದು ಭಾಳ ಹೆಮ್ಮೆಯ ವಿಷಯ. ಇದು ಭಾಳ ಕಷ್ಟದ ಕೆಲಸ ಮತ್ತು ಇದನ್ನು ಅವರು ಎಷ್ಟು ನಾನು ಅಪ್ರಿಷಿಯೇಟ್ ಹೊಗಳಿದ್ರು ಸಾಲದು. ನನ್ನ ಮನಸ್ಸಲ್ಲಿ ಅದು ಇವತ್ತು ಹೇಳಿಬಿಟ್ಟಿದ್ದೇನೆ ಅಷ್ಟೇ, ನನ್ನ ಮನಸ್ಸಲ್ಲಿ ಉಂಟು ಆಯಿತಾ. ಹಾಗೆ ಈ ಇದೇ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೆಸಿ ಈ ದೇಶದಲ್ಲಿ ಇನ್ನೂ ತುಂಬ ಶಾಖೆಗಳು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ನಿಮ್ಮ ಮುಳಿಯ ಹೆಸರುವಾಸಿಯಾಗಲಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರ. ಶ್ಯಾಮ್ ಭಟ್ರಿಗೆ ನಮಸ್ಕಾರ, ಅವರು ಮನೆಯಲ್ಲಿದ್ದಾರೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. 2026ನೇ ವರ್ಷದ ಡೈಮಂಡ್ ಫೆಸ್ಟ್ ಅನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಡೈಮಂಡ್ ಅಂತ ವಜ್ರದ ರೀತಿಯ ಮೈಕಟ್ಟನ್ನು ಹೊಂದಿರುವಂತಹ ಹಿರಿಯರಾದಂತಹ ನಮ್ಮ ತಂದೆಯ ಸಹಪಾಠಿಯಾದಂತಹ ಡಾಕ್ಟರ್ ಎಸ್ ಶೆಣೈಯವರು ಇದನ್ನು ಉದ್ಘಾಟನೆ ಇವತ್ತು ಮಾಡಿದ್ದಾರೆ. ಯಾಕೆಂದೇಳಿದರೆ ವಿಶೇಷವಾಗಿ ನಾನು ಹೇಳ್ತಾ ಇರುವಂಥದ್ದು ಏನು ಅಂತೇಳಿದರೆ, ಅವರ ಈ ವಯಸ್ಸಿನಲ್ಲೂ ಕೂಡ ಅವರು ಶಟಲ್ ಬ್ಯಾಡ್ಮಿಂಟನನ್ನು ಪ್ರತಿ ದಿವಸ ಆಡ್ತಾ ಇದ್ದಾರೆ ಹೇಳುವಂಥದ್ದು ಬಹಳ ವಿಶೇಷ. 82ನೇ ವಯಸ್ಸಿನಲ್ಲೂ ಕೂಡ ಅವರು ವಿಶೇಷವಾಗಿ ವಜ್ರದ ಹಾಗೆ ಗಟ್ಟಿಯಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ಇಲ್ಲಿ ನಾನು ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹಿರಿಯರಿಂದ ಉದ್ಘಾಟನೆಗೊಂಡಂತಹ ಈ ಒಂದು ಕಾರ್ಯಕ್ರಮ ಎಲ್ರಿಗೂ ತಲುಪಬೇಕು. ವಿಶೇಷವಾಗಿ ವಜ್ರದ ಈ ಫೆಸ್ಟನ್ನು ನಾವೊಂದು 23 ವರ್ಷಗಳ ಹಿಂದೆ ಗ್ರಾಹಕರಿಗೆ ಪರಿಚಯಿಸಿದೆವು. ಆಗ ಒಂದು ಎಕ್ಸಿಬಿಷನ್ ಅಂತ ಹೇಳುವಂಥದ್ದು ಚಿನ್ನದ ಅಂಗಡಿಗಳಲ್ಲಿ ಇರಲಿಲ್ಲ. ಯಾಕೆಂತೇಳಿದರೆ ಆಗ ಚಿನ್ನದ ಅಂಗಡಿಯಲ್ಲಿ ಬರೋದು ಅಂತೇಳಿ ಹೇಳಿದರೆ ಏನೋ ತಗೊಂಡು ಹೋಗಲೇಬೇಕು ಅಂತೇಳುವಂಥ ಒಂದು ಸಂದರ್ಭ ಇತ್ತು. ಆದರೆ ನಾವು ಗ್ರಾಹಕರಿಗೆ ಬಹಳ ಆತ್ಮೀಯವಾಗಿರಬೇಕು, ಗ್ರಾಹಕರು ಬಂದು ನೋಡ್ಕೊಂಡು ಬೇಕಿದ್ರೆ ಹೋಗಬೇಕು, ಖರೀದಿ ಮಾಡಲೇಬೇಕು ಅಂತ ಏನಿಲ್ಲ ಅಂತ ಹೇಳುವಂಥದ್ದಕ್ಕೋಸ್ಕರ ಈ ಫೆಸ್ಟನ್ನು ಆಯೋಜನೆ ಮಾಡ್ತೇವೆ. ಇವತ್ತು ಕೂಡ ಅಷ್ಟೇ. ಇವತ್ತು ಈ ಫೆಸ್ಟ್ ಅಂತೇಳಿದರೆ ಏನು ಅಂತೇಳಿ ಹೇಳಿದರೆ, ನೀವು ಫ್ರೀಯಾಗಿ ಬನ್ನಿ, ಆರಾಮದಾಗಿ ಬನ್ನಿ, ನಿಮ್ಮ ಆಭರಣಗಳನ್ನು ನೋಡಿ, ನಿಮ್ಗೆ ಏನು ಬೇಕು ಅಂತ ಹೇಳುವಂಥದ್ದನ್ನು ನೋಡಿ. ಇವತ್ತಲ್ಲದಿದ್ದರೆ ನಾಳೆ ನೀವು ಖರೀದಿ ಮಾಡ್ಬೋದು, ಅದು ವಿಷಯ ಅಲ್ಲ. ಆದರೆ ನಿಮ್ಗೆ ಬೇಕಂಥದ್ದನ್ನು ನೋಡಬೇಕು ಅಂತ ಹೇಳುವಂಥದ್ದನ್ನು ಗ್ರಾಹಕರು ಏನೂ ಒಂದು ಅಳುಕಿಲ್ಲದೆ ಬಂದು ನೋಡಬೇಕು ಅಂತ ಹೇಳುವಂಥದ್ದು ಒಂದನೇ ವಿಚಾರ. ಎರಡನೇ ವಿಚಾರ ಏನು ಅಂತ ಹೇಳಿದರೆ, ಇವತ್ತು ಭಾರತದ ದೇಶದಲ್ಲಿ ಜನರ ಜೀವನ ಮಟ್ಟ ಏನಿದೆ, ಜನಜೀವನದ ಒಂದು ಗುಣಮಟ್ಟ ಏನಿದೆ ಅದು ಮೇಲೆ ಹೋಗ್ತಾ ಇದೆ. ದ ಲೈಫ್ ಸ್ಟೈಲ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ಹಾಗಾಗಿ ಏನು ಅಂತೇಳಿ ಹೇಳಿದರೆ, ಒಂದು ಕಾಲದಲ್ಲಿ ಮನೆಗಳಲ್ಲಿ ಸೈಕಲ್ ಅಥವಾ ಟೂ ವೀಲರ್ ಇರುವಂಥದ್ದೇ ಭಾಳ ಕಮ್ಮಿ ಅಂತೇಳುವಂಥ ಕಾಲದಲ್ಲಿ ಇವತ್ತು ದಕ್ಷಿಣ ಕನ್ನಡದಲ್ಲಂತೂ ನೀವು ಟೂ ವೀಲರ್ ಇಲ್ಲದ, ದ್ವಿಚಕ್ರ ವಾಹನ ಇಲ್ಲದಂತಹ ಮನೆ ಇಲ್ಲ ಅಂತ ಹೇಳುವಂಥದ್ದನ್ನು ಆಲ್ಮೋಸ್ಟ್ ಹೇಳ್ಬೋದು. ಹಾಗೆ ಕಾರುಗಳು ಕೂಡ ಎಲ್ಲ ಮನೆಗಳಲ್ಲಿ ಸಾಮಾನ್ಯ ಅಂತ ಹೇಳುವಂಥದ್ದಾಗಿದೆ. ಪೇಟೆಗೆ ಬಂದರೆ, ಪಟ್ಟಣಗಳಿಗೆ ಹೋದರೆ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ ಅಂಥ ಪರಿಸ್ಥಿತಿ ಇದೆ. ಹಾಗಾಗಿ ವಜ್ರ ಖರೀದಿ ಅಂತ ಹೇಳುವಂಥದ್ದು ಇವತ್ತು ಎಲ್ರಿಗೂ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ವಜ್ರದ ಏನು ಇದೇನಿದೆ ಅದು ಕಡಿಮೆ ಆಗಲಿಲ್ಲ. ಆದರೆ ನಮ್ಮ ಎಫೋರ್ಡೆಬಲ್ ಲಕ್ಸುರಿ ಈಗ ಎಲ್ರಿಗೂ ಎಫೋರ್ಡೆಬಲ್ ಆಗಿದೆ. ಸೊ ಹಾಗಾಗಿ ಎಲ್ಲರೂ ವಜ್ರ ಖರೀದಿ ಮಾಡಬೇಕು ಅಂತೇಳುವಂಥದ್ದು ಮಾಡಬಹುದು ಮತ್ತು ಮಾಡಬೇಕು ಅಂತೇಳುವಂಥದ್ದು ಎರಡನೇ ವಿಷಯ. ಮೂರನೇ ವಿಚಾರ ಏನು ಅಂತೇಳಿ ಹೇಳಿದರೆ, ವಜ್ರಕ್ಕೆ ವಾಪಸ್ ಮಾರಾಟಕ್ಕೆ ಮೌಲ್ಯ ಇದೆಯಾ, ಅದರ ರೇಟ್ ಜಾಸ್ತಿ ಆಗ್ತದಾ ಅಂತ ಹೇಳೋದು ಗ್ರಾಹಕರಿಗೆ ಪ್ರಶ್ನೆ. ಸೊ ಅದಕ್ಕೋಸ್ಕರವೇ ನಾವು ಕೊಡ್ತಾ ಇರುವಂಥದ್ದು 95% ಎಕ್ಸ್ಚೇಂಜ್ ಆಫರ್. ಅಂದರೆ ನೀವು ಯಾವುದೇ ಸಂದರ್ಭದಲ್ಲಿ ಬನ್ನಿ, ಅದನ್ನು ಯಾವುದರ ಬೆಲೆ ಹೆಚ್ಚಾದ ಇನ್ಕ್ರೀಸ್ಡ್ ವ್ಯಾಲ್ಯೂನ 95%ಅನ್ನು ನಾವು ನಿಮಗೆ ಆ ಸಂದರ್ಭದಲ್ಲಿ ಕೊಡ್ತೇವೆ. ಹಾಗಾಗಿ ಡೈಮಂಡ್ನ ವ್ಯಾಲ್ಯೂ ಮತ್ತು ಗೋಲ್ಡಿನ ವ್ಯಾಲ್ಯೂ, ಅದರಲ್ಲಿರುವಂಥ ಗೋಲ್ಡಿನ ವ್ಯಾಲ್ಯೂ ಇನ್ಕ್ರೀಸ್ ಆಗಿರ್ತದೆ. ಆ ವ್ಯಾಲ್ಯೂವಿನ 95% ಹಾಗೂ ನೀವು ಕ್ಯಾಶ್ ಬ್ಯಾಕ್ ಬೇಕು ಅಂತೇಳಿ ಆದರೆ 90%ಅಲ್ಲಿ ಅದನ್ನು ಯಾವಾಗೂ ಕೂಡ ಖರೀದಿ ಮಾಡ್ತೇವೆ ಅಂತ ಹೇಳೋದನ್ನು ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡ್ತಾ, ಹಾಗೆ ವಿಶೇಷ ಬಹುಮಾನಗಳು ಕೂಡ ಇದರಲ್ಲಿ ಈ ಸಂದರ್ಭದಲ್ಲಿ ಇದೆ. ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳುವಂಥದ್ದನ್ನು ವಿಶೇಷ ಆಹ್ವಾನವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ನಮಸ್ತೆ.